ಕಂಬಳಕೂಟದಲ್ಲಿ ಮತ್ತೊಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ತಂಡ ಯಾವುದು ಅಂತ ಹೇಳಿದ್ರೆ ಅದು ಸಿದ್ದಕಟ್ಟೆ ಪುಡುಂಬ ತಂಡ. ಆ ತಂಡದ ಜೊತೆಗೆ ನಾವಿದ್ದೇವೆ. ಇವರು ಯಾವ ರೀತಿ ಬೆಂಗಳೂರು ಕಂಬಳಕ್ಕೆ ಸಜ್ಜಾಗ್ತಾ ಇದ್ದಾರೆ, ಮತ್ತೆ ಇವರ ಒಂದು ಕಂಬಳದ ಒಂದು ಹಿನ್ನೆಲೆ ಏನು, ಎಷ್ಟೆಲ್ಲ ಕೂಟಗಳಲ್ಲಿ ಭಾಗವಹಿಸಿಕೊಂಡು ಬಂದಿದ್ದಾರೆ, ಎಷ್ಟೆಲ್ಲ ಮೆಡಲ್ಗಳನ್ನು ಗೆದ್ದಿದ್ದಾರೆ, ಸಾಧನೆಗಳು ಏನು, ಮತ್ತೆ ಇವರು ಕಂಬಳಕೂಟಕ್ಕೆ ಬರೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಿದ್ದಕಟ್ಟೆ ಪುಡುಂಬ ತಂಡದ ಯಜಮಾನರಾಗಿರುವಂತಹ ಸಂದೇಶ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಹೇಗೆ ಈಗ ಕಂಬಳಕೂಟ ಈ ವರ್ಷದ ಪ್ರಥಮ ಕಂಬಳಕೂಟ ನಡೀತಾ ಇದೆ, ಸೊ ಹೇಗೆ ಅನಿಸ್ತಾ ಇದೆ, ಮತ್ತೆ ಶುರುವಾಗಿದೆ ಕಂಬಳ? ನಮಗೆ ಖುಷಿಯಾಗಿದೆ ಎಲ್ರಿಗೂ, ನಮ್ಗಿಂತ ಹೆಚ್ಚಾಗಿ ನಮ್ಮ ಉಳಿದವರಿಗೆ ಎಲ್ರಿಗೂ, ನಮ್ಮ ತಂಡದವರಿಗೆ ಭಾರಿ ಖುಷಿ. ಯಾಕಂದ್ರೆ ಇನ್ನು ಕಂಬಳ ಸ್ಟಾರ್ಟ್ ಆದ್ಮೇಲೆ ಅದು ನಿರಂತರ ಕಂಬಳ. ನಾವು ಇನ್ನು ಇವತ್ತು ಕಕ್ಕಬೇದದಿಂದ ಸ್ಟಾರ್ಟ್ ಆಗಿ ಇನ್ನು ನೆಕ್ಸ್ಟ್ ಇನ್ನೊಂದು ವಾರ ಬೆಂಗಳೂರು, ನಾವು ಕೂಡ ಬೆಂಗಳೂರಿಗೆ ಹೋಗುವ ಸಿದ್ಧತೆಯಲ್ಲಿದ್ದೇವೆ. ನಾವು ಸುಮಾರು ಒಂದು 6 ವರ್ಷಗಳ ಕಾಲದಿಂದ ನಾವು ಕಂಬಳ ಕ್ರೀಡೆಯಲ್ಲಿ ಇದ್ದೇವೆ ನಾವು. ಅದಕ್ಕೆ ನಮಗೆ ಇದರ ಹಿನ್ನೆಲೆ ಹೇಗೆ ಅಂದರೆ, ನಮ್ಮ ತಂದೆಯವರು ಕೋನವನ್ನು ಓಡಿಸ್ತಾ ಇದ್ದರು. ಪ್ರಸಿದ್ಧಿ ಪಡೆದಿರುವಂಥ ಕೊಲಕೆರೊತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಣ್ಣವರ ಕೋನವನ್ನು ಓಡಿಸಿ ಆಗಿನ ಕಾಲದಲ್ಲಿ ಅವರು ಪದಕಗಳನ್ನು ಪಡೆದಿದ್ದರು, ಸಂಜೀವ ಶೆಟ್ಟಿ ಅಂತ. ಅದಕ್ಕೆ ಆ ಹಿನ್ನೆಲೆಯಿಂದ ನಮಗೂ ಕೂಡ ಕಂಬಳ ಕ್ರೀಡೆಯ ಮೇಲೆ ಅಭಿಮಾನ ಆಯಿತು. ನಾವು ಕೂಡ, ನನ್ನ ತಮ್ಮ ಇದ್ದಾನೆ ಸಂದೀಪ್ ಶೆಟ್ಟಿ ಅಂತ, ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಮತ್ತು ನಾನು ಒಟ್ಟಿಗೆ ಸೇರಿ ನಮಗೆ ಕೂಡ ಒಂದು ಕಂಬಳ ಎತ್ತುಗಳನ್ನು, ಕೋಣಗಳನ್ನು ಇದು ಸಾಕಬೇಕೆನ್ನುವ ಉದ್ದೇಶದಿಂದ ನಾವು ಕೂಡ ಕಂಬಳಕ್ಕೆ ಇಳಿದಿದ್ದೇವೆ. ಸತತವಾಗಿ ನಮಗೆ ಒಂದು 3 ವರ್ಷದಿಂದ ನಮಗೆ ಪದಕಗಳು ಬಂದಿವೆ. ಲಾಸ್ಟ್ ಇಯರಲ್ಲಿ ನಾವು ನಾಯರ್ನ ಕಿರಿಯ ವಿಭಾಗದಲ್ಲಿ ನಾವು ಚಾಂಪಿಯನ್ ಆಗಿದ್ದೇವೆ. ಹೋದ ಸಲ ಬಾರಾಡಿ ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ನಮಗೆ ಸೆಕೆಂಡ್ ಆಗಿದೆ. ಅದಕ್ಕಿಂತ ಮುಂಚೆ ವರ್ಷ ಕೂಡ ನೇಗಿಲಿನ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ನಾವು ಬಹುಮಾನವನ್ನು ಪಡೆದಿದ್ದೇವೆ. ಹೌದು. ಈಗ ಬೆಂಗಳೂರಿಗೆ ಹೋಗೋದಕ್ಕೆ ಹೇಗೆ ಸಿದ್ಧತೆಗಳು, ಯಾರೆಲ್ಲ ಬರ್ತಾ ಇದ್ದಾರೆ? ಇನ್ನು ಎಲ್ಲ ಸದಸ್ಯರು ಬರ್ತಾರೆ. ನಾವೊಂದು 20 ಜನ ಇದ್ದೇವೆ. ಎಲ್ಲರೂ ಬೆಂಗಳೂರಿಗೆ ಸಿದ್ಧತೆಯಲ್ಲಿದ್ದಾರೆ. ನಾವು ಬೆಂಗಳೂರು ಕಂಬಳಿಗೆ ಹೊರಡಲು ಅನೇಕ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಯಾಕಂದರೆ ಇಲ್ಲಿಗೂ ಮತ್ತು ಬೆಂಗಳೂರಿಗೂ ತುಂಬ ವ್ಯತ್ಯಾಸವಿದೆ. ಅಲ್ಲಿನ ನೀರಿನಿಂದ ಹಿಡಿದು ನಮಗೆ ಅದೆಲ್ಲ ಅಲ್ಲಿ ಕೋಣಗಳಿಗೆ ಅದು ಅಷ್ಟು ಅದರದ ಬಗ್ಗೆ ಅಭ್ಯಾಸ ಇಲ್ಲ. ವಾತಾವರಣ ಮತ್ತು ಅಲ್ಲಿನ ವಾತಾವರಣಕ್ಕೆ ತುಂಬ ಚೇಂಜಸ್ ಇದೆ. ಅದಕ್ಕೆ ನಾವು ಕೂಡ ಇಲ್ಲಿಂದ ಹೋಗುವಾಗಲೇ ನಾವು ಒಂದು 2 ಡ್ರಮ್ಮು ನೀರನ್ನೆಲ್ಲ ನಾವು ಸೇಫ್ಟಿಗೋಸ್ಕರ ಅದನ್ನು ಇಟ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕಂಬಳ ಸಮಿತಿಯಿಂದ ಕೂಡ ಇಲ್ಲಿನ ವ್ಯವಸ್ಥೆ ಕೂಡ ಟ್ಯಾಂಕರ್ ಮುಖಾಂತರ ಮಾಡಿದ್ದಾರೆ ಅಂತ ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ರೈ ಕೂಡ ಹೇಳಿದ್ದಾರೆ ಈಗಾಗಲೇ. ನಮ್ಮ ಕೋಣಗಳನ್ನು ಪರಿಚಯ ಮಾಡಿಕೊಂಡು, ಇದು ನಮ್ಮ ಕೋಣ. ಹೋದ ಸಲ ಕೂಡ ಇದಕ್ಕೆ ಮಾಡಲಾಗಿದೆ ಕಾಟಿ ಅಂತ. ಇದು ಹೋದ ಸಲ ಜೂನಿಯರ್ ಅಲ್ಲಿ ಇತ್ತು, ಈ ಸಲ ಸೀನಿಯರ್ ಆಗಿದೆ ಮೋಡೆ ಅಂತ. ಇನ್ನೊಂದು ನಮ್ಮ ಚಾಂಪಿಯನ್ ಆಗಿರೋ ಇನ್ನೊಂದು ಕೋಣ ಮನೆಯಲ್ಲಿದೆ, ಅದು ಕಾಲ ಅಂತ. ಅದಕ್ಕೆ ಈ ಸಲ ಬೆಂಗಳೂರಿಗೆ ಕೂಡ ಇವರಿಬ್ರು ಹೋಗ್ತಾರೆ. ಹೌದೌದು. ಓಡಿಸುವವರು ಸುರೇಶ್ ಶೆಟ್ಟಿ, ಅಕ್ಕೇರಿ ಒಕ್ಕಾಡಿಗಲ್ಲಿ ಅಕ್ಕೇರಿ ಸುರೇಶ್ ಶೆಟ್ಟಿ ಅಂತ. ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಹೌದು. ನಿಮ್ಮ ಈಗ ತಂಡದಲ್ಲಿ ಈ ಕೋಣಗಳಿಗೆ ಒಂದು ಹೆಚ್ಚು ಆಪ್ತರಾಗಿರುವವರು, ಅದರ ಲಾಲನೆ ಪಾಲನೆ ಮಾಡುವವರು ಅವರು ಇಬ್ರು ತುಂಬ ಆಪ್ತರು, ನಮಗಿಂತ ಜಾಸ್ತಿ ಅವರೇ ಆಪ್ತರು. ಅದಕ್ಕೆ ಹಾಗೆ ಮತ್ತೆ ಎಲ್ಲರೂ ಕೂಡ ನಮ್ಮ ಓಲ್ಡ್ ಟೀಮೇ, ಒಂದು 6 ವರ್ಷದಿಂದ ಎಲ್ಲರೂ ಇದ್ದಾರೆ ನಮ್ಮೊಟ್ಟಿಗೆ. ಹಾಗೆ ಸ್ವಭಾವ ಹೇಗೆ ಇವರದ್ದು, ಅಂದರೆ ಪಾಪವ ಹೇಗೆ? ಮನುಷ್ಯರಿಗೆ ಏನು ಮಾಡೋದಿಲ್ಲ, ಕೋಣಗಳನ್ನು ನೋಡಿದ್ರೆ ಸ್ವಲ್ಪ ಆಚೆ ಆಗ್ತಾರೆ. ಇಲ್ಲಂದ್ರೆ ಭಾರಿ ಪಾಪ. ಏನು ಮಾಡಿದ್ರೆ ನೀವು ಕೂಡ ಯಾರು ಗೊತ್ತಿಲ್ಲದವ್ರು ಕೂಡ ಬಂದರೂ ಕೂಡ ಭಾರಿ ಬಾಂಧವ್ಯ ಅವರಿಗೆ. ಬೆಂಗಳೂರು ಕಂಬಳಕ್ಕೆ ಹೋಗೋದು ಬಹಳಷ್ಟು ಖುಷಿ ಇದೆ. ಸೊ ಈ ಸಲಕ್ಕೆ ಏನೆಲ್ಲ ನಿರೀಕ್ಷೆಗಳಿದೆ, ಎಷ್ಟು ಒಂದು ಪಡೆದುಕೊಳ್ಬೇಕು ಅಥವಾ ಏನು ಸಾಧನೆ ಮಾಡಬೇಕು ಅಂತ ಇದೆ? ನಿರೀಕ್ಷೆ ಇದೆ ತುಂಬ. ಅದು ಆಗೋದೆಲ್ಲ ದೇವರ ಕೈಯಲ್ಲಿದೆ. ನಮ್ದು ಪ್ರಯತ್ನ ನಮ್ದು. ಹೌದು. ಸೊ ಬಹುಶಃ ಬೆಂಗಳೂರಲ್ಲಿ ಕೂಡ ನಮ್ಮ ಇಲ್ಲಿನ ಒಂದು ಕಂಬಳದ ಸ್ವಭಾವ ನೀವು ಕೂಡ ನಮಗೆ ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ತುಳುನಾಡಿನಲ್ಲಿ ಕಂಬಳ ಇದೆ, ಅದನ್ನು ಕೂಡ ಬೆಂಗಳೂರಲ್ಲಿ ಮಾಡುವುದಂದ್ರೆ ಒಂದು ವಿಶೇಷತೆ. ಅದಕ್ಕೆ ಅವರು ಅಷ್ಟು ಕಷ್ಟದಲ್ಲಿ ಮಾಡಿದಾಗ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಕಷ್ಟ ಆದ್ರೂ ಕೂಡ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ನಮ್ಮ ಕೋಣಗಳ ಬಗ್ಗೆ ಇನ್ನೊಂದಷ್ಟು ಅವರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಹೇಗೆ ಸರ್ ನಿಮ್ಮ ಕೋಣಗಳು, ಅದನ್ನ ನಿಮ್ಮ ಜೊತೆಗೆ ಒಂದು ಒಡನಾಟ ಹೇಗೆ, ಅವರ ಸ್ವಭಾವ? ಒಳ್ಳೆದುಂಟು, ಏನು ತೊಂದರೆ ಇಲ್ಲ. ನಮಗೆ ಬೇಕಾದಾಗಿ ಕೇಳ್ತದೆ, ಅದೆಲ್ಲ ಮಾಡಿಸ್ತೇವೆ, ಸ್ನಾನ ಮಾಡಿಸ್ತೇವೆ, ಅದನ್ನು ಇದು ಮಾಡ್ತೇವೆ. ನೀವು ಹೇಳಿದನ್ನೆಲ್ಲ ಕೇಳ್ತದೆ, ಯಾವ್ದು ಆಗ್ತದೆ ತಿಂತದೆ, ಅದು ಹುಲ್ಲು ಎಲ್ಲ ತಿಂತದೆ, ಏನು ಬೇಕಾದ್ರೆ ಏನು ಮಾಡಿದ್ರೆ ಕೇಳ್ತದೆ. ಏನೆಲ್ಲ ಕೊಡ್ತೀವಿ? ಹುಲ್ಲೆಲ್ಲ ಕೊಡ್ತೇವೆ, ನೀರು ಹುಲ್ಲು ಎಲ್ಲ ಕೊಡ್ತೇವೆ. ಉಪದ್ರ ಏನಿಲ್ಲ, ಯಾರಿಗೆ ಉಪದ್ರ ಮಾಡೋದಿಲ್ಲ. ನಾವು ಹೇಳಿದಾಗ ಕೇಳ್ತೇವೆ. ನೋಡಿ ಹೇಗೆ ನಿಂತಿದೆ ನೋಡಿ.
ಒಟ್ಟಾರೆ ನೀವು ಕೂಡ ರೆಡಿ ಆಗಿದ್ದೀರಿ. ರೆಡಿಯಾಗಿದೆ. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಒಂದಿಷ್ಟು ಕಂಬಳದಲ್ಲಿ ಒಂದಷ್ಟು ಸಾಧನೆಯನ್ನ ಮಾಡಿರುವಂತಹ ತಂಡ ಸಿದ್ದಕಟ್ಟೆ ಕುಟುಂಬ ಒಂದು ಕಂಬಳ ತಂಡದ ಬಗೆಗಿನ ಒಂದಷ್ಟು ಪರಿಚಯ. ಇವರು ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಡೀ ತಂಡ ಇದೆ. ಅವರ ಒಂದು ಕೋಣಗಳ ಒಂದು ಸ್ವಭಾವವನ್ನು ಕೂಡ ಹೇಳಿದ್ರು. ಅತ್ಯಂತ ಶಾಂತಯುತವಾಗಿ ಎಲ್ಲ ಹೇಳಿದ್ದನ್ನ ಕೇಳುವ ಹಾಗೆ ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಬಹಳಷ್ಟು ಖುಷಿ ಇದೆ. ಜೊತೆಗೆ ಇನ್ನೊಂದಷ್ಟು ಸಾಧನೆಗಳನ್ನ ಮಾಡಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಕೂಡ ಇದೆ. ಇನ್ನೊಂದಷ್ಟು ಸಾಧನೆಗಳು ಈ ತಂಡದ ಮೂಲಕ ಮೂಡಿ ಬರಲಿ ಅನ್ನುವಂತ ಒಂದು ಆಶಯದೊಂದಿಗೆ ಪಂಚಾಯತ್ ಚಾರ್ಮಾಡಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಕಕ್ಕೆಬದವು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.